ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಕಾಲೇಜಿನ ಫಿಸಿಯೋಥೆರಪಿ ಮತ್ತು ಮಿಲಾಗ್ರಿಸ್ ಶಿಕ್ಷಣ ಸಂಸ್ಥೆಗಳ ಸಹಯೋಗದೊಂದಿಗೆ ವಿಶ್ವ ಫಿಸಿಯೋಥೆರಪಿ ದಿನಾಚರಣೆ ಕಾರ್ಯಕ್ರಮವು ನಗರದ ಮಿಲಾಗ್ರಿಸ್ ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆಯಿತು. ಶಿಕ್ಷಕರ ಆರೋಗ್ಯದ ಕುರಿತು ಬೌದ್ಧ ಚಿಕಿತ್ಸೆಯ ದೃಷ್ಟಿಕೋನ ವಿಶೇಷ ಆರೋಗ್ಯ ರಕ್ಷಣಾ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ವೇದಿಕೆಯಲ್ಲಿದ್ದ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಪೌಸ್ಟಿನ್ ಲುಕಾಸ್ ಲೋಪೋ ಅವರು ಮಾತನಾಡಿ, ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ ಅವರು, ಫಿಸಿಯೋಥೆರಪಿ ದಿನಾಚರಣೆಯಂದು ಶಿಕ್ಷಕರಿಗೆ ಆರೋಗ್ಯ ರಕ್ಷಣಾ ಅಭಿಯಾನ ಹಮ್ಮಿಕೊಂಡಿರುವುದು ಸಾರ್ಥಕತೆ ಕಾಣುತ್ತಿದೆ ಎಂದು ಹೇಳಿದರು. We are offering you 50% concession in the general checkup. Whatever kind of general checkup you choose, 50% of that we will be giving you as concession. Secondly, for any physiotherapy related ailments, whatever treatment you require, we will be giving you 25% of concession. And this concession is open during your Dasara holidays. ಮಿಲಾಗ್ರಿಸ್ ಶಿಕ್ಷಣ ಸಂಸ್ಥೆಗಳ ಕರೆಸ್ಪಾಂಡೆಂಟ್ ರೆವರೆಂಡ್ ಫಾದರ್ ಬೋನವೆಂಚರ್ ನಜರತ್ ಅವರು ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಆಸ್ಪತ್ರೆ ಫಾದರ್ ಮುಲ್ಲರ್ ರೋಗಿಗಳ ಆರೈಕೆಯಲ್ಲೂ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದೆ. ಈ ಸಂಸ್ಥೆ ಇನ್ನಷ್ಟು ಸೇವೆಗಳನ್ನು ನೀಡಲಿ ಎಂದು ಹಾರೈಸಿದರು. A dentist had come back from UK. She had problem with her head, and she spoke to me saying that the doctor has directed me to Bangalore to have a small little surgery and to have a physiotherapy here. Much more than that, to have some postures while dealing with the patients. That is what is happening with the most of our dentists. We also speak in the schools how the students sit the position, and even by carrying the bag also that affects them. ಈ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ಆಡಳಿತಾಧಿಕಾರಿ ರೆವರೆಂಡ್ ಡಾಕ್ಟರ್ ಮೈಕಲ್ ಸಾಂತೋಮೇಯರ್, ಮಿಲಾಗ್ರಿಸ್ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕರಾದ ರೆವರೆಂಡ್ ಫಾದರ್ ಅಲ್ವಿನ್ ಸೆರಾವೋ, ಫಾದರ್ ಮುಲ್ಲರ್ ಸಂಸ್ಥೆಯ ಫಿಸಿಯೋಥೆರಪಿ ವಿಭಾಗದ ಸಂಘಟನಾ ಅಧ್ಯಕ್ಷೆ ಪ್ರೊಫೆಸರ್ ಚೆರಿಷ್ಮಾ ಡಿಸಿಲ್ವಾ, ಸಂಘಟನಾ ಕಾರ್ಯದರ್ಶಿ ಜಯಕುಲಾಲ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.